ಕಾರ್ಕಳದಲ್ಲಿ ಪ್ರಿಯಕರನ ಜೊತೆ ಸೇರಿ ಹೆಂಡತಿಯೇ ಗಂಡನನ್ನ ಕೊಲೆ ಮಾಡಿದ್ದಾಳೆ. ಇಡೀ ಪ್ರಕರಣದಲ್ಲಿ ನಾವು ಗಮನಿಸಬೇಕಿರೋದು ಕೊಲೆ ಮಾಡಿರುವಂತಹ ಪ್ರತಿಮಾ ಏನಿದ್ದಾಳೆ ಆಕೆಯ ಅಣ್ಣ ಸಂದೀಪ್ನನ್ನು ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ನನ್ನ ಭಾವ ಕೊಲೆಯಾಗಿರುವಂತಹ ಬಾಲಕೃಷ್ಣ ಅವರು ಒಳ್ಳೆಯ ವ್ಯಕ್ತಿ, ಇಡೀ ಊರಿನಲ್ಲೂ ಕೂಡ ಅವರು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರು. ಹಾಗಾಗಿ ನನ್ನ ಭಾವನಿಗೆ ನ್ಯಾಯ ಸಿಗಬೇಕು, ನನ್ನ ತಂಗಿಯನ್ನು ತಪ್ಪು ಮಾಡಿದ್ದಾಳೆ, ಅವಳಿಗೆ ಶಿಕ್ಷೆ ಆಗಬೇಕನ್ನುವಂತಹ ನಿಟ್ಟಿನಲ್ಲಿ ಸಂದೀಪ್ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ. 10 ಲಕ್ಷ 20 ಲಕ್ಷದ ಡಿಮಾಂಡಿನ ಕರೆಗಳು ಬಂದರೂ ಕೂಡ ಇಲ್ಲ, ನನ್ನ ಭಾವನಿಗೆ ನಾನು ನ್ಯಾಯ ತೆಗೆಸಿಕೊಡ್ತೇನೆ ಅನ್ನುವಂತಹ ನಿರ್ಧಾರವನ್ನು ಸಂದೀಪ್ ಅವರು ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಸಂದೀಪ್ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಅದು ಫಸ್ಟಿಂದ ಒಂದು 5-6 ತಿಂಗಳಿಂದ ಅನುಮಾನ ಇದ್ದಿತ್ತು. ಅಂದರೆ ಅವರು ಅಫೇರ್ ಒಟ್ಟಿಗೆ ಇದು ಮಾಡ್ತಾಯಿದ್ರು. ಅಂದರೆ ಲಾಸ್ಟಿಗೆ ಅದು 2-3 ಸತಿ ನಾನು ಕಂಪ್ಲೇಂಟ್ ಮಾಡಿದ್ದೇನೆ ಅದರ ಬಗ್ಗೆ. ಅವಳದು ಅದು ಇದುಂಟು ಅವ್ರನ್ನ ಒಟ್ಟಿಗೆ ಮಾಡೋಕ್ಕೆ ಇದು ಪ್ರಯತ್ನ ಪಟ್ಟಿದ್ದೇನೆ. ಒಟ್ಟಿಗೆ ಓಡಾಡೋದೆಲ್ಲ ನೋಡಿ ನಾನು ನೋಡಿಲ್ಲ, ಖಾಲಿ ಮೊಬೈಲಲ್ಲಿ ಇದು ಮಾಡಿದ್ದು. ಮತ್ತೊಂದು ಸಲ ಗಾಡಿಯಲ್ಲಿ ನೋಡಿದ್ದೇನೆ. ಹೌದು, ಅದೇ ನಂಗೆ ಇದು ಸರಿ ಮಾಡಲಿಕ್ಕೆ ಹೋಗಿದ್ದು. ಲಾಸ್ಟಿಗೆ ಅವಳು ಅದೇ ಲಾಸ್ಟ್ ಕಂಪ್ಲೇಂಟಲ್ಲಿ ಅದೇ ಅವಳು ಲಾಸ್ಟ್ ನಂಗೆ ಅವನೇ ಬೇಕಂತ ಕೈ ಹಿಡ್ಕೊಂಡು ಅವನದು ಅದು ಇವರಿಗೆ ಜಾಸ್ತಿ ಇದಾಯಿತು, ಪ್ರೆಷರ್ ಆಯಿತು. ಅದು ಯಾವಾಗ ಸಾಧಾರಣ ಒಂದು 20-25 ದಿವಸ ಮುಂಚೆ. ಹೌದು. ಮತ್ತು ಇವನು SI ಹೇಳಿದ್ದಾರೆ, ಇವನ್ನೆಲ್ಲ ಕ್ಲಿಯರ್ ಆಗಿದೆ. ಇವಳನ್ನ ಬಿಡಿಸಿ ನಾವು ಕರ್ಕೊಂಡು ಹೋಗಿದ್ದು. ಅವ ಅಲ್ಲಿಗೆ ಹೋದ, ಅವ್ರ ಮನೆಗೆ ಹೋದ. ನೆಕ್ಸ್ಟಿಗೆ ಅದೇ ಮತ್ತೆ FIR ಇತ್ತು ಅಂತ ಈಗ ನಮ್ಗೆ ಸುದ್ದಿ ಉಂಟು. ಫಸ್ಟ್ ಗೊತ್ತಿಲ್ಲ ಇತ್ತು, ನಾವು ಅವಳಷ್ಟು ನಾವು ಬಿಟ್ಟಿತ್ತು. ಕಂಪ್ಲೇಂಟ್ ಹೌದು, ಸತ್ತಾಗ ಡೌಟ್ ಇತ್ತು ನನಗೆ. ಹೌದು. ಹೇಗೆ ಅದು ಯಾಕೆ ಡೌಟ್ ಇತ್ತು? ಅದು ಮುಖದಲ್ಲಿ ಗಾಯ ಇದ್ದಿತ್ತು. ನಾವು 12 ಗಂಟೆ ರಾತ್ರಿ ನಾನು ಅಲ್ಲೇ ಇದ್ದೆ. ಇದು 3 ಗಂಟೆಗೆ ಆಗಿದ್ದು. 3:30 ಗಂಟೆಗೆ ಅವನ ಗಾಡಿ ವಾಪಸ್ ಹೋಗಿದೆ ಅಲ್ಲಿಂದ. ಅದು CC ಕ್ಯಾಮ್ರಾ ನಾವು ನೋಡಿದ್ದು. ಆಮೇಲೆ ಏನಾಯ್ತು? ಈಗ ನಿಮ್ಮ ಹತ್ರ ಅವಳು ಒಪ್ಪಿಕೊಂಡಿಲ್ಲ ಮತ್ತೆ? ನಿನ್ನೆ ಅದಕ್ಕೆ ಕೆಲಸ ಇತ್ತಲ್ಲ, ಇದು 5ನೇ ದಿವಸ ಕೆಲಸ ಆಗುತ್ತಲ್ಲ, ಕೆಲಸ ಆಗಿ ನಾವು ತೀರ್ಥ ಹಾಕಿ ಒಳಗೆ ಬರುವಾಗ ಅವಳು ತನ್ನಷ್ಟಿಗೆ ಬಾಯ್ಬಿಟ್ಟು ನನ್ನ ಒಂದು ಸೇಫ್ ಮಾಡು, ಈ ಥರ ಅವ ಬಂದಿದ್ದಾನೆ ಅಂತ. ನಾವು ಮಾಡಿದ್ದು ಅಂತೇಳಿ? ಹೌದು, ನನ್ನನ್ನು ಸೇಫ್ ಮಾಡು ಅಂತ ಹೇಳಿದ್ರು. ಹೇಗೆ ನಿಮ್ಮ ಬಾಬಾ ಯಾವ ಥರ? ತುಂಬ ಒಳ್ಳೆ ಜನ ಹೇಳ್ತಾರೆ. ಭಾರಿ ಒಳ್ಳೆ ಜನ ಸರ್. ಯಾರ ಹತ್ರ ಬೇಕು ಕೇಳಿ, ಇಡೀ ಊರ ಹತ್ರ ಒಂದು ಬೇಡ ಬಿಟ್ಟು ಅಲ್ಲ, ಚೆನ್ನಾಗಿ ನೋಡಿ. ಮಕ್ಕಳ ಹೆಂಡತಿ ಅಂದರೆ ಜೀವ ಬಿಡ್ತಿದ್ರು. ಎಲ್ಲಿಗೆ ಒಂದು ಸಂಕ್ರಾಂತಿ ಆಗಲಿ ಎಲ್ಲಾದ್ರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ. ನಿಮ್ಮ ತಂಗಿ ಯಾಕೆ ಹೀಗೆ ಮಾಡಿಬೋದು? ನೀವು ನೋಡಿರ್ತೀರಿ ಸಂತೆಯಿಂದ, ಯಾಕೆ ಮುಂಚೆ? ಮತ್ತೆ ಅವ್ರು ಎಂಥದ್ದು ಅಂತ ನನಗೆ ಗೊತ್ತಾಗೋದಿಲ್ಲ. ಆ ಥರ ಗಂಡ ಯಾರಿಗೂ ಸಿಗೋದಿಲ್ಲ. ಅದು ಎಂಥಕ್ಕೆ ಇದು ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ತುಂಬ ಅಪರೂಪ. ಅಂದರೆ ತಂಗಿಯ ಮೇಲೆ ನಿಮಗೆ ಇದಾಗಿ ಭಾಳ ಅಪರೂಪ ಅಲ್ಲ? ತಂಗಿಗೂ ಶಿಕ್ಷೆ ಆಗಬೇಕು, ಅವನಿಗೂ ಶಿಕ್ಷೆ ಆಗಬೇಕು. ನಮ್ಮದು ಒಂದೇ, ಅವರು ದುಡ್ಡು ಈಗ ಎಲ್ಲ ನನಗೆ ಇದು ಫೋನ್ ಬರ್ತಾ ಉಂಟು, 10 ಲಕ್ಷ ಕೊಡ್ತೀನಿ 20 ಲಕ್ಷ ಕೊಡ್ತೀನಿ ಅಂತ ಎಲ್ಲ ಕಾಲ್ ಹೋಗ್ತಾ ಉಂಟು. ಆದರೆ ಆ ಥರ ಒಂದು ನೋಡಿ ನೀವು, ಇಬ್ಬರಿಗೂ ಶಿಕ್ಷೆ ಆಗಬೇಕು ಅಷ್ಟೇ.